ಸುರತ್ಕಲ್ ಬಸ್ ನಿಲ್ದಾಣ ಸಮೀಪದ ಅಬೀಶ್ ಮಾಲ್ನಲ್ಲಿ 3 ಸ್ಕ್ರೀನ್ಗಳ ಸಿನಿ ಗ್ಯಾಲಕ್ಸಿ ಮಲ್ಟಿಪ್ಲೆಕ್ಸ್ ಶುಕ್ರವಾರ ಶುಭಾರಂಭಗೊಂಡಿತು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿದ್ದ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಪ್ರವರ್ತಕ ಡಾಕ್ಟರ್ ಜಿ ಶಂಕರ್ ದೀಪ ಬೆಳಗಿಸಿ ಮಲ್ಟಿಪ್ಲೆಕ್ಸ್ ಆರಂಭಗೊಂಡಿರುವುದು ಸುರತ್ಕಲ್ ಜನತೆಗೆ ಹೆಮ್ಮೆಯ ಸಂಗತಿ ಎಂದರು. ಶಾಸಕ ಡಾಕ್ಟರ್ ವೈಭವ್ ಶೆಟ್ಟಿ 1ನೇ ಸ್ಕ್ರೀನ್ ಉದ್ಘಾಟಿಸಿ ಸುರತ್ಕಲ್ಗೆ ಮಲ್ಟಿಪ್ಲೆಕ್ಸ್ ವ್ಯವಸ್ಥೆ ಮಾಡಿಕೊಡಿ ಎನ್ನುವ ಬೇಡಿಕೆ ಹಲವು ಸಮಯದಿಂದ ಇತ್ತು, ಈಗ ಕನಸು ನನಸಾಗಿದೆ ಎಂದರು. ಮೇಯರ್ ಪ್ರೇಮಾನಂದ್ ಶೆಟ್ಟಿ 2ನೇ ಸ್ಕ್ರೀನ್ ಮತ್ತು ಸಮಾಜ ಸೇವಕಿ ಕೊರಿನ್ ರಸ್ಕಿನ್ನ 3ನೇ ಸ್ಕ್ರೀನ್ ಉದ್ಘಾಟಿಸಿದರು. ನಗರದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಪಾಲಿಕೆ ಆಯುಕ್ತ ಅಕ್ಷಿ ಶ್ರೀಧರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೀಪವನ್ನು ಬೆಳಗಿಸಿ ಚಾಲನೆ ನೀಡಿ ನಮ್ಮೆಲ್ಲ ಈ ಸಂಸ್ಥೆಗೆ ಸಿನಿ ಗ್ಯಾಲಕ್ಸಿಯ ಉದ್ಘಾಟನೆ ಉಪ ಆಯುಕ್ತರು ಮಂಗಳೂರು ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರರು ಕೂಡ ಹೌದು. ಸಿನಿ ಗ್ಯಾಲಕ್ಸಿ ಮಲ್ಟಿಪ್ಲೆಕ್ಸ್ ಅನ್ನ ರಿಬನ್ ಕಟ್ ಮಾಡುವುದನ್ನು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಹಾಗೆ ಎಲ್ಲ ಅತಿಥಿಗಳನ್ನ ಮತ್ತೊಂದು ರೀತಿಯಿಂದ ಸಿನಿ ಗ್ಯಾಲಕ್ಸಿ ಥಿಯೇಟರ್ ಒಳಗಿಸುವ ಇವತ್ತಿನ ಕಾರ್ಯಕ್ರಮಕ್ಕೆ ದೀಪವನ್ನು ಬೆಳಗಿಸಿ ವಿದ್ಯುತ್ ಚಾಲನೆ ನೀಡುವುದಕ್ಕೆ ಮೊದಲಿಗೆ ನಾಡೋಜ ಡಾಕ್ಟರ್ ಜಿ ಶಂಕರ್ ಉಪಸ್ಥಿತರಿದ್ದಾರೆ. ಹಾಗೆ ಉಪ ಆಯುಕ್ತರು ಮಂಗಳೂರು ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ ಸಿನಿ ಗ್ಯಾಲಕ್ಸಿಯ ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ರಾಜೇಂದ್ರ ಕೆವಿ IAS ದಕ್ಷಿಣ ಕನ್ನಡ ಜಿಲ್ಲೆಯ ಉಪ ಆಯುಕ್ತರುಗಳನ್ನ ಈ ಸಂಸ್ಥೆಯ ಪರವಾಗಿ ನಾವು